ಪ್ರಭುವಿನಲ್ಲಿ ಪ್ರಿಯ ಸೋದರ ಸೋದರಿಯರೇ, ಇಂದಿನ ವಾಚನಗಳು ನಮಗೆ ಹೇಳುತ್ತವೆ, ನಾವೆಲ್ಲರೂ ದೇವರ ಕೈಯಲ್ಲಿದ್ದೇವೆ. ಮೊದಲನೇ ವಾಚನ ಯೆರೆಮೀಯನ ಗ್ರಂಥದಿಂದ ನಮಗೆ ಹೇಳುತ್ತದೆ, ನಮ್ಮ ದಿನನಿತ್ಯದ ಜೀವನದ ಘಟನೆಗಳ ಮೂಲಕ ದೇವರು ಹಾಗೂ ನಮ್ಮ ಮಧ್ಯೆ ಇರುವ ಸಂಬಂಧವನ್ನು ನಮಗೆ ದೇವರು ತಿಳಿಯಪಡಿಸುತ್ತಾರೆ. ಆದ್ದರಿಂದ ಯೆರೆಮೀಯನು ತನ್ನ ಸೇವಾ ಕಾರ್ಯದ ಒಂದು ನಿರಾಶೆಯ ಗಳಿಗೆಯಲ್ಲಿ ಇರುವಾಗ, ಏಕೆಂದರೆ ಇಸ್ರೇಲ್ ಜನರು ಮೊಂಡುತನದಲ್ಲಿ ಜೀವಿಸುತ್ತಿದ್ದರು. ದೇವರ ವಿರೋಧವಾಗಿ ಅವರು ನಡೆದಾಗ ಪ್ರವಾದಿಗಳ ಮೂಲಕ ದೇವರು ಇಸ್ರೇಲ್ ಜನರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ, ತನ್ನ ಸಂದೇಶವನ್ನು ಜನರಿಗೆ ನೀಡುತ್ತಾರೆ. ಆದರೆ ದೇವರು ಈ ತನ್ನ ಸಂದೇಶವನ್ನು ಜನರಿಗೆ ಪ್ರವಾದಿಗಳ ಮೂಲಕ ನೀಡಿದರೂ ಇಸ್ರೇಲ್ ಜನರು ದೇವರ ಆ ಸಂದೇಶವನ್ನು ಸ್ವೀಕರಿಸುವುದಿಲ್ಲ. ದೇವರ ಆಜ್ಞೆಗಳಿಗೆ ವಿರೋಧವಾಗಿ ನಡೆಯುತ್ತಾರೆ. ಯೆರೆಮೀಯನು ಸಹ ದೇವರ ಸಂದೇಶವನ್ನು ಜನರಿಗೆ ನೀಡುತ್ತಾರೆ. ಆದರೆ ಯಾವಾಗ ಇಸ್ರೇಲ್ ಜನರು ಈ ದೇವರ ಸಂದೇಶವನ್ನು ಅವರು ಸ್ವೀಕರಿಸುವುದಿಲ್ಲ, ಆಜ್ಞೆಗಳಿಗೆ ವಿರೋಧವಾಗಿ ನಡೆಯುತ್ತಾರೆ ಹಾಗೂ ಅನ್ಯ ದೇವರಿಗೆ ಅವರು ಬಲಿಗಳನ್ನು ಅರ್ಪಿಸುವಾಗ ಯೆರೆಮೀಯನಿಗೆ ನಿರಾಸೆ ಆಗುತ್ತದೆ. ನನ್ನ ಸೇವಾ ಕಾರ್ಯದ ಈ ಫಲ ಏನು? ಏಕೆಂದರೆ ನಾನು ದೇವರ ಸಂದೇಶವನ್ನು ಜನರಿಗೆ ಬೋಧಿಸುತ್ತೇನೆ, ಆದರೆ ಈ ಜನರು ಅನ್ಯ ದೇವರುಗಳ ಹಿಂದೆ ಹೋಗುತ್ತಾರೆ. ನನ್ನ ದೇವರು ನೀಡಿದ ಸಂದೇಶವನ್ನು ಅವರು ಆಲಿಸುವುದಿಲ್ಲ. ಹೀಗೆ ಯೆರೆಮೀಯನು ನಿರಾಶೆಯಲ್ಲಿರುವಾಗ ದೇವರು ಯೆರೆಮೀಯನಿಗೆ ಹೇಳುತ್ತಾನೆ, ನೀನು ನಿರಾಶೆಗೊಳ್ಳಬೇಡ, ನೀನು ಇಳಿದು ಹೋಗು, ಕುಂಬಾರನ ಮನೆಗೆ ಹೋಗು. ಅಲ್ಲಿ ಆ ಕುಂಬಾರನು ತಿರುಗುವ ಚಕ್ರದ ಮೇಲೆ ಕೆಲಸ ಮಾಡುತ್ತಿರುವುದನ್ನು ನೋಡುವುದರ ಮೂಲಕ ನಿನಗೂ ಇಸ್ರೇಲ್ ಜನರಿಗೂ ನಾನು ಸಂದೇಶವನ್ನು ಕೊಡುತ್ತೇನೆ. ಹೀಗೆ ದೇವರು ಯೆರೆಮೀಯನಿಗೆ ಹೇಳಿದ ಹಾಗೆ ಯೆರೆಮೀಯನು ಆ ಕುಂಬಾರನ ಮನೆಗೆ ಹೋಗುತ್ತಾನೆ. ಅಲ್ಲಿ ಕುಂಬಾರನು ಆ ಚಕ್ರದ ಮೇಲೆ ಕೆಲಸ ಮಾಡುವಾಗ ಮಡಕೆಯನ್ನು ಆತನು ಮಾಡುತ್ತಾನೆ. ಈ ಮಡಕೆಯನ್ನು ಮಾಡುವಾಗ ಅದು ಮಡಕೆ ಒಡೆದು ಹೋಗುತ್ತದೆ. ಆದರೆ ಆ ಕುಂಬಾರನು ಆ ಮಣ್ಣನ್ನು ಎಸೆಯುವುದಿಲ್ಲ, ಬದಲಾಗಿ ಆ ಮಣ್ಣನ್ನು ಪುನಃ ಹದ ಮಾಡಿ ಅದರಿಂದ ಪುನಃ ಮಡಕೆಯನ್ನು ಮಾಡುತ್ತಾನೆ. ಈಗ ಈ ಸಂದರ್ಭದಲ್ಲಿ ಯೆರೆಮೀಯನಿಗೆ ದೇವರ ಸಂದೇಶ ಲಭಿಸುತ್ತದೆ. ಹೇಗೆ ಈ ಕುಂಬಾರನು ಮಡಕೆಯನ್ನು ಮಾಡುವಾಗ ಅದು ಮಡಕೆ ಒಡೆದು ಹೋಗುತ್ತದೆ, ಆದರೂ ಆ ಕುಂಬಾರನು ಆ ಮಣ್ಣನ್ನು ಬಿಸಾಡುವುದಿಲ್ಲ, ಬದಲಾಗಿ ಪುನಃ ಆ ಮಣ್ಣನ್ನು ಹದ ಮಾಡಿ ಹೊಸ ಮಡಕೆಯನ್ನು ಮಾಡುತ್ತಾನೋ, ಹಾಗೆಯೇ ಇಸ್ರೇಲ್ ಜನರು ಸಹ ನನ್ನ ಕೈಯಲ್ಲಿದ್ದಾರೆ, ನನ್ನ ಕೈಯ ಶಕ್ತಿಯನ್ನು ಬಲವನ್ನು ನಾನು ತೋರಿಸುತ್ತೇನೆ. ನೀನು ಈ ದೇವರ ವಾಕ್ಯವನ್ನು ನೀನು ಪ್ರಸಾರ ಮಾಡುವಾಗ ನಿರಾಸೆಗೊಳ್ಳಬೇಡ. ಆ ದೇವರ ಸಂದೇಶವು ಅವರ ಜೀವನದಲ್ಲಿ ಖಂಡಿತವಾಗಿಯೂ ಫಲಪ್ರದವಾಗುತ್ತದೆ ಎಂದು ಹೇಳುತ್ತಾನೆ. ಆದ್ದರಿಂದ ಪ್ರಿಯ ಸೋದರ ಸೋದರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ನಿರಾಸೆಗೊಳ್ಳಬಾರದು. ನಾವು ಪಾಪಗಳನ್ನು ಮಾಡುತ್ತೇವೆ. ಹೇಗೆ ಇಸ್ರಾಯೇಲರು ದೇವರಿಗೆ ವಿರೋಧವಾಗಿ ನಡೆಯುತ್ತಾರೋ ಹಾಗೆಯೇ ನಮ್ಮ ಜೀವನದಲ್ಲೂ ಸಹ ನಾವು ಪಾಪಗಳನ್ನು ಮಾಡುತ್ತೇವೆ, ತಪ್ಪುಗಳನ್ನು ಮಾಡುತ್ತೇವೆ. ಆದರೆ ದೇವರು ನಮಗೆ ಹೇಳುತ್ತಾರೆ, ನೀವೆಲ್ಲರೂ ನನ್ನ ಕೈಯಲ್ಲಿದ್ದೀರಿ. ಹೌದು ಪ್ರಿಯ ಸೋದರ ಸೋದರಿಯರೇ, ನಾವೆಲ್ಲರೂ ಸಹ ದೇವರ ಕೈಯಲ್ಲಿದ್ದೇವೆ. ಹೇಗೆ ಕುಂಬಾರನು ಆ ಮಣ್ಣನ್ನು ಹೇಗೆ ತನಗೆ ಬೇಕೋ ಹಾಗೆ ಆತನು ಬಳಸುತ್ತಾನೆ, ತನ್ನ ಕೈ ಚಳಕದಿಂದ ಆತನು ಸುಂದರವಾದ ಮಡಕೆಯನ್ನು ಮಾಡುತ್ತಾನೆ. ಹಾಗೆಯೇ ದೇವರು ಸಹ ನಮ್ಮನ್ನು ಅವರ ಶಕ್ತಿಯಿಂದ ರೂಪಿಸುತ್ತಾರೆ. ಅದರಿಂದ ಯೆಶಾಯ ಪ್ರವಾದಿ ಅಧ್ಯಾಯ 64 ವಚನ 8ರಲ್ಲಿ
ಹೇಳುತ್ತಾನೆ, ಸ್ವಾಮಿ ಸರ್ವೇಶ್ವರ, ನೀವು ನಮ್ಮ ತಂದೆ, ನಾವು ಜೇಡಿಮಣ್ಣು, ನೀವೇ ಕುಂಬಾರ, ನಾವೆಲ್ಲರೂ ನಿಮ್ಮ ಕೈಯ ಕೃತಿಗಳು. ಹೌದು, ನಾವು ಸುಮ್ಮನೆ ಗಾಳಿಯಲ್ಲಿ ಜೀವಿಸುವುದಿಲ್ಲ, ಬದಲಾಗಿ ನಾವೆಲ್ಲರೂ ಸಹ ದೇವರ ಕೈಯಲ್ಲಿದ್ದೇವೆ. ಅದರಿಂದ ಆದಿಕಾಂಡ ಅಧ್ಯಾಯ 2ರಲ್ಲಿ ನಮಗೆ ತಿಳಿದು ಬರುತ್ತದೆ, ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸುತ್ತಾನೆ. ಮಣ್ಣಿನಿಂದ ದೇವರು ಮನುಷ್ಯನಿಗೆ ಸೃಷ್ಟಿಸುವಾಗ ತನ್ನದೇ ಹೋಲಿಕೆಯಲ್ಲಿ ರೂಪದಲ್ಲಿ ಆತನನ್ನು ಸೃಷ್ಟಿಸುತ್ತಾನೆ. ಹೇಗೆ ಇಸ್ರೇಲ್ ಜನರು ದೇವರಿಗೆ ವಿರೋಧವಾಗಿ ಆ ರೂಪವನ್ನು ಕಳೆದುಕೊಳ್ಳುತ್ತಾರೋ, ಹಾಗೆ ನಾವು ಸಹ ನಮ್ಮ ಪಾಪದ ನಿಮಿತ್ತ ನಮ್ಮ ಆ ರೂಪವನ್ನು, ದೇವರು ನೀಡಿದ ನಮ್ಮ ರೂಪವನ್ನು ನಾವು ಕಳೆದುಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರರೇ, ನಮ್ಮ ಶಾರೀರಿಕ ರೂಪವನ್ನು ನಾವು ಕಳೆದುಕೊಂಡಾಗ ನಾವು ವ್ಯಾಯಾಮ ಮಾಡುತ್ತೇವೆ, ಎಕ್ಸಸೈಸ್ ಮಾಡುತ್ತೇವೆ, ಅಥವಾ ಆಹಾರವನ್ನು ಮಿತಿಗೊಳಿಸುತ್ತೇವೆ. ಆದರೆ ನಮ್ಮ ಆಧ್ಯಾತ್ಮಿಕ ರೂಪವನ್ನು, ದೇವರು ನಮಗೆ ನೀಡಿದಾಗ ಆಧ್ಯಾತ್ಮಿಕ ರೂಪವನ್ನು ನಾವು ಕಳೆದುಕೊಂಡಾಗ ನಮಗೆ ಧರ್ಮಸಭೆ ಸಂಸ್ಕಾರಗಳನ್ನು ನೀಡಿದೆ. ದೇವರ ವಾಕ್ಯ ನಮಗೆ ಆಗಾಗ ಎಚ್ಚರಿಸುತ್ತದೆ. ಖಂಡಿತವಾಗಿಯೂ ದೇವರ ವಾಕ್ಯವನ್ನು ನಾವು ಓದಿದಾಗ ಅದು ನಮಗೆ ಸಂದೇಶವನ್ನು ನೀಡುತ್ತದೆ. ಮತ್ತು ಸಂಸ್ಕಾರಗಳನ್ನು ನಾವು ಸ್ವೀಕರಿಸಿದಾಗ ಆ ಸಂಸ್ಕಾರಗಳು ನಮಗೆ ದೇವರಲ್ಲಿ ಪುನಃ ಅವರ ಸ್ವರೂಪವನ್ನು ನಮ್ಮಲ್ಲಿ ಅದು ಮರುಸೃಷ್ಟಿ ಮಾಡುತ್ತದೆ. ಇಂದಿನ ಶುಭ ಸಂದೇಶಕ್ಕೆ ನಾವು ಬಂದಾಗ, ಯೇಸು ಸ್ವರ್ಗ ಸಾಮ್ರಾಜ್ಯದ ಸಾಮರ್ಥ್ಯವನ್ನು ನಮಗೆ ಹೇಳುತ್ತಾರೆ. ಹೇಗೆ ಒಬ್ಬ ಬೆಸ್ತನು ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯಲು ಒಂದು ಬಲೆಯನ್ನು ಬೀಸಿದಾಗ ಆತನು ಎಲ್ಲ ರೀತಿಯ ಮೀನುಗಳನ್ನು ಆ ಬಲೆಯಲ್ಲಿ ಆತನು ಹಿಡಿಯುತ್ತಾನೆ. ಹಾಗೆಯೇ ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯವು ಎಲ್ಲರಿಗೂ ಸಹ ಸಾರಲಾಗಿದೆ. ಆದ್ದರಿಂದ ನಾವು ಈ ದೇವರ ವಾಕ್ಯವನ್ನು ಕೇಳಿದರೆ ಸಾಲದು. ಹೇಗೆ ಆ ಬಲೆಯಲ್ಲಿ ಎಲ್ಲ ರೀತಿಯ ಮೀನುಗಳು ಬಿದ್ದರೂ ಸಹ ಎಲ್ಲ ಮೀನುಗಳನ್ನು ಆರಿಸಿಕೊಳ್ಳುವುದಿಲ್ಲ. ಬದಲಾಗಿ ಆ ಬೆಸ್ತನು ತನಗೆ ಬೇಕಾದ ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸುತ್ತಾನೆ. ಯಾವುದು ಉಪಯೋಗಕ್ಕಿಲ್ಲದ ಮೀನುಗಳನ್ನು ಆತನು ತಿರಸ್ಕರಿಸುತ್ತಾನೆ. ಆದರೆ ದೇವರು ನಮ್ಮನ್ನು ಸಹ ತಿರಸ್ಕರಿಸುವುದಿಲ್ಲ. ಹೇಗೆ ಆ ಬಲೆಯಲ್ಲಿ ಎಲ್ಲ ಮೀನುಗಳನ್ನು ಸಹ ಆತನು ಶೇಖರಿಸುತ್ತಾನೋ, ಆತನು ಒಟ್ಟುಪಡಿಸುತ್ತಾನೋ, ಹಾಗೆ ದೇವರ ಆ ಪ್ರೀತಿ ಎಲ್ಲರಿಗೂ ಸಹ ನೀಡಲಾಗಿದೆ. ಆದರೆ ಕೆಲವು ನಮ್ಮ ಪಾಪದ ನಿಮಿತ್ತ ನಾವು ದೇವರಿಂದ ದೂರ ಸರಿಯುತ್ತೇವೆ. ಆದರೆ ಪ್ರಿಯ ಸಹೋದರ ಸಹೋದರರೇ, ವಾಚನಗಳು ನಮಗೆ ಸ್ಪಷ್ಟವಾಗಿ ಹೇಳುತ್ತವೆ, ನಾವು ದೇವರ ಕೈಯಲ್ಲಿದ್ದೇವೆ. ಹೇಗೆ ಕುಂಬಾರನು ಆ ಮಣ್ಣನ್ನು ಹದ ಮಾಡಿ ತಾನು ಮಾಡುವ ಮಡಕೆ ಒಡೆದು ಹೋದರೂ ಸಹ ಅದನ್ನು ಪುನಃ ಆ ಮಣ್ಣನ್ನು ಒಟ್ಟು ಸೇರಿಸಿ ಅದಕ್ಕೆ ನೀರು ಸಿಂಪಡಿಸಿ ಮೆದು ಮಾಡಿ ಪುನಃ ಮಡಕೆ ಮಾಡುತ್ತಾನೋ, ಹಾಗೂ ನಮ್ಮ ಜೀವನದಲ್ಲೂ ಸಹ ದೇವರು ನಮ್ಮನ್ನು ಸದಾ ತಮ್ಮಲ್ಲಿ ಒಂದುಗೂಡಿಸಲು ಪ್ರಯತ್ನಿಸುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ. ಈ ವಿಶ್ವಾಸದಿಂದ, ನಂಬಿಕೆಯಿಂದ ಈ ಬಲಿಪೂಜೆಯಲ್ಲಿ ಬೇಡೋಣ. ಆಮೇಲೆ